ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ವ್ಯಾಪಕ ಲೋಪದೋಷ ಕಂಡುಬಂದಿದೆ. ಈ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ತಪ್ಪುಗಳಾಗಿತ್ತು. ಆದರೆ ಈ ಬಾರಿ ತೀವ್ರತರದ ಲೋಪದೋಷಗಳು ಕಂಡುಬಂದಿದೆ. ಆದ್ದರಿಂದ ಈ ಬಗ್ಗೆ ಲೋಕಾಯುಕ್ತ, ಎಸಿಬಿ ಅಥವಾ ಸಮರ್ಥ ಸಂಸ್ಥೆಯ ಮೂಲಕ ತನಿಖೆ ನಡೆಸಬೇಕು ಅಂತ ಎನ್ಎಸ್ಯುಐ ರಾಜ್ಯ ಕಾರ್ಯದರ್ಶಿ ಫಾರೂಕ್ ಬಾಯಬೆ ಒತ್ತಾಯಿಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯ ಸರ್ಕಾರವು ಕೋವಿಡ್ ಸಂದರ್ಭದಲ್ಲೂ ಹಠಕ್ಕೆ ಬಿದ್ದು ಪರೀಕ್ಷೆಯನ್ನ ನಡೆಸಿದೆ. ಬಳಿಕ ಉತ್ತರ ಪತ್ರಿಕೆಯ ಮೌಲ್ಯಮಾಪನದಲ್ಲಿ ಶಿಕ್ಷಣ ಇಲಾಖೆ ಮಾಡಿರುವ ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ಮರು ಮೌಲ್ಯಮಾಪನಕ್ಕೆ ಹಣಕಾಸಿನ ತೊಂದರೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಮುಂದಾಗಿಲ್ಲ. ಅವರ ಭವಿಷ್ಯ ಅತಂತ್ರವಾಗಿದೆ ಅಂತ ದೂರಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಅನುತ್ತೀರ್ಣರಾದವರ ಮೌಲ್ಯಮಾಪನವನ್ನು ಹಾಕಿದಾಗ, ರಿವ್ಯಾಲ್ಯೂಯೇಷನ್ ಹೇಳ್ತೇವೆ, ಹಾಕಿದಾಗ ಸರಿಸುಮಾರು 748 ಮಂದಿ ವಿದ್ಯಾರ್ಥಿಗಳು ಈ ಉಭಯ ಜಿಲ್ಲೆಯಲ್ಲಿ ಅನುತ್ತೀರ್ಣಗೊಂಡವರು ಉತ್ತೀರ್ಣಗೊಂಡಿದ್ದಾರೆ. ಹಾಗಾದರೆ ಈ ಒಂದು ಮೌಲ್ಯಮಾಪನವನ್ನು ಪ್ರಥಮ ಬಾರಿ ಮಾಡಿದಾಗ ಏನೆಲ್ಲ ಲೋಪದೋಷಗಳು ಆಗಿದೆ? ಈ ಒಂದು ಮೌಲ್ಯಮಾಪನದಲ್ಲಿ ಸರಾಸರಿ ಕಳೆದ ಬಾರಿ 150 ಮಂದಿ ಉತ್ತೀರ್ಣರಾಗಿದ್ದರು. ಅನುತ್ತೀರ್ಣರಾದವರು ರಿವ್ಯಾಲ್ಯೂಯೇಷನ್ ಅಲ್ಲಿ 150 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರು. ಆದರೆ ಸರ್ಕಾರದ ವೈಫಲ್ಯ ಮತ್ತೆ ಮೌಲ್ಯಮಾಪಕರ ಬೇಜವಾಬ್ದಾರಿತನದಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಘಟ್ಟದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಎಸ್ಎಸ್ಎಲ್ಸಿ ಏನು ಪಬ್ಲಿಕ್ ಪರೀಕ್ಷೆ ಅಂತ ಕರಿತೇವೆ ನಾವು, ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನವನ್ನು ಈ ಮೌಲ್ಯಮಾಪಕಗಳಿಂದಾಗಿ ನಮ್ಮ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಈ ಮೌಲ್ಯಮಾಪನ ಲೋಪದೋಷ ಪ್ರಕರಣವನ್ನು ಸರ್ಕಾರವು ಇಲ್ಲಿಗೆ ಕೈ ಬಿಡದೆ ಸಮರ್ಥಕವಾದಂತಹ ಒಂದು ಎಕ್ಸ್ಟರ್ನಲ್ ಏಜೆನ್ಸಿ ಮುಖಾಂತರ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಕನ್ಸಿಡರ್ ಮಾಡಿ ಸರ್ಕಾರವು ಇದರ ವಿರುದ್ಧ ಒಂದು ತನಿಖೆ ಮಾಡಬೇಕು. ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡದೆ ವಿದ್ಯಾರ್ಥಿಗಳ ಸಮೂಹಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ಕ್ರಮವನ್ನು ಸರ್ಕಾರವು ನೀಡಬೇಕು. ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸವಾದ್, ರಾಷ್ಟ್ರೀಯ ಕೋಆರ್ಡಿನೇಟರ್ ಅನ್ವಿತ್ ಕಟೀಲು, ನಗರಾಧ್ಯಕ್ಷ ಶೌನಕ್ ರೈ, ಬಂಟ್ವಾಳ ಅಧ್ಯಕ್ಷ ವಿನಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.